ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಮ್ಮ ಗುರುಗಳಾದ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರನ್ನು ಸ್ಮರಿಸುತ್ತಾ, ನನ್ನ ತಾತನವರಾದ ಶ್ರೀ ಕುರುಂಜಿ ವೆಂಕಟರಮಣ ಗೌಡರನ್ನು ಸ್ಮರಿಸುತ್ತಾ, ಹಾಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ, ನಮ್ಮ ಸಮುದಾಯದ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಕೆದನ್ಬಾಡಿ ರಾಮೇಗೌಡರನ್ನು ಸ್ಮರಿಸುತ್ತಾ, ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಿಗಳಾದ ಶ್ರೀ ಶ್ರೀ ಧರ್ಮಪಾಲನಾಥ್ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಒಕ್ಕಲಿಗ ಯಾನೆ ಗೌಡ ಯುವ ಸೇವಾ ಸಂಘ, ಒಕ್ಕಲಿಗ ಗೌಡ ಯಾನೆ ಗೌಡರ ಸೇವಾ ಸಂಘ ಮಂಗಳೂರು ರಿಜಿಸ್ಟರ್ಡ್ ಇದರ ವತಿಯಿಂದ ಆಷಾಢ ಸಂತೋಷ ಕೂಟ 2026 ಇದರ ಉದ್ಘಾಟಕರು ಮತ್ತು ಉಪನ್ಯಾಸಕರಾದ, ಇವತ್ತಿನ ಈ ಕಾರ್ಯಕ್ರಮದ ಉಪನ್ಯಾಸಕರಾದ ನನ್ನ ಆತ್ಮೀಯರಾದ ಡಾಕ್ಟರ್ UP ಶಿವಾನಂದರವರೇ, ಹಾಗೆ ನನ್ನ ಭಾಳ ಆತ್ಮೀಯರಾದ ಕಿರಣ್ ಬುಡ್ಲೆಗುತ್ತ ಅವರೇ, ನಮ್ಮ ಗೌಡ ಸಂಘದ ಅಧ್ಯಕ್ಷರಾದ ಕಿರಣ್ ಅವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂದೆ ಕುಳಿತಿರುವಂಥ ಎಲ್ಲ ಹಿರಿಯರು ಹಾಗೂ ನಮ್ಮ ಸಮುದಾಯದ ಎಲ್ಲ ಮಾನ್ಯರೇ, ಇವತ್ತು ಖುಷಿ ಆಗ್ತಾ ಇದೆ. ಒಂದು ವಿಚಾರ ಏನು ಅಂತ ಹೇಳಿದರೆ, ಇಂಥ ಒಂದು ಸಾಂಪ್ರದಾಯಿಕ ಒಂದು ಇವೆಂಟಿಗೆ ನಾನೊಬ್ಬ ಉದ್ಘಾಟಕನಾಗಿ ದೀಪ ಪ್ರಜ್ವಲನೆ ಮಾಡೋದ್ರೊಂದಿಗೆ ನನ್ನನ್ನು ಇವತ್ತು ನೀವು ಇಲ್ಲಿ ಕರೆಸಿ ನನಗೆ ಭಾಳಷ್ಟು ಖುಷಿ ತಂದಿದೆ. ಸೊ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಈ ಎಲ್ಲ ಸಂಘದ ಪ್ರತಿಯೊಬ್ಬರು ಯಾರ್ಯಾರು ಇದಕ್ಕೆ ಕೈ ಜೋಡಿಸಿದ್ದೀರ ತಮ್ಮೆಲ್ಲರಿಗೂ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೇಳ್ತಾ ಇದ್ದೆ ಕಿರಣ್ ಅವ್ರ ಹತ್ರ ಇವತ್ತು ಏನು ಹೇಳಬೇಕು, ಏನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ. ಯಾಕೆಂತ ಹೇಳಿದರೆ ಆಟಿ ಬಗ್ಗೆ ಮಾತಾಡುವಷ್ಟು ಜ್ಞಾನ ನನಗೆ ಇಲ್ಲ. ನಾನು ಈಗಿನ ಜನ್ರೇಷನ್ನಾಗೆ ಕಲಿತಾ ಇದ್ದೇನೆ ಅಷ್ಟೇ. ಸಣ್ಣ ಪುಟ್ಟ ಆಚರಣೆಗಳು, ಸಣ್ಣ ಪುಟ್ಟ ವಿಚಾರಗಳು ಗೊತ್ತಿದೆ. ಆದರೂ ಎಲ್ಲ ಹಿರಿಯವರಿಗಿಂತ ಮುಖ್ಯವಾಗಿ ನಮ್ಮ ಯುವ ಪೀಳಿಗೆಗೆ ಇಂಥ ಕಾರ್ಯಕ್ರಮ ಭಾಳ ಅಗತ್ಯವಿದೆ. ಬಂದು ಕೂತಾಗ ನಾನಿಲ್ಲಿ ನೋಡ್ತಾ ಇದ್ದೆ, ವಿಶೇಷ ಅತಿಥಿಗಳಾಗಿ ಒಂದು 5 ಹೆಸರಿತ್ತು. ಒಂದು ನಿರನ್ ದೇವಸ್ಯ, ಸುರಕ್ಷಾ ಕೋಲ್ಪೆ, ರಂಜಿತಾ ಗೌಡ, ಭರತೇಶ್ ಕೊಕ್ಕಡ ಹಾಗೂ ದೀಕ್ಷಾ ಗೌಡ, ಮತ್ತು ಇನ್ನೊಂದು ವಿಶೇಷ ವ್ಯಕ್ತಿ ನಮ್ಮೊಟ್ಟಿಗಿರೋರು ದೀಪಕ್ KS. ಇವರನ್ನು ಯಾಕೆ ನಾನು ವೇದಿಕೆ ಮುಖಾಂತರ ಈ ಹೆಸರು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ತಮಗೆಲ್ಲ ಗೊತ್ತಿದ್ದಾಗ ಅವರೆಲ್ಲ ಕೊನೆ ಸೀಟಲ್ಲಿ ಕೂತಿದ್ದಾರೆ. ಯಾಕೆ ಅಂತ ಹೇಳಿದರೆ, ಎಲ್ರಿಗೂ ಸುಮಾರಷ್ಟು ಫಾಲೋವರ್ಸ್ ಇದ್ದಾರೆ, ಇನ್ಫ್ಲೂಯೆನ್ಸರ್ಸ್ ಆಗಿದ್ದಾರೆ. ನಮ್ಮ ಈ ಒಂದು ತಂಡ ಏನಿದೆ, ಎಲ್ಲ ಪದಾಧಿಕಾರಿಗಳು, ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನೀವು ಇವರನ್ನೆಲ್ಲ ಗುರುತಿಸಿ ವೇದಿಕೆ ಮೇಲೆ ತಂದು ಕೂರಿಸಿದ್ದೀರಾ. ಯಾಕೆ ಇದನ್ನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ಒಂದು ಇಷ್ಟು ದಿನಗಳಿಂದ ನಾವೆಲ್ಲ ನೋಡಿರ್ಬೋದು, ಡೆಲ್ಲಿಯಲ್ಲಿ ಸಾಧಾರಣ ಬೇಕಾದಷ್ಟು ಪ್ರೊಟೆಸ್ಟ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಈಗ ಭಾಳಷ್ಟು ಬದಲಾವಣೆಗಳು ಸಹ ಆಗಿದ್ದಾವೆ. ಇದೆಲ್ಲಕ್ಕೆ ಕಾರಣ ನಮ್ಮ ಯಂಗರ್ ಜನ್ರೇಷನ್, ಜೆನ್ ಝಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರಿಗೆ ಭಾಳಷ್ಟು ಬಲ ಇದೆ ಅಂತೇಳಿ ನಾನು ನಂಬಿದ್ದೇನೆ. ಅದೊಂದು ಉದಾಹರಣೆ ಡೆಲ್ಲಿಯಲ್ಲಿ ಏನಾಗಿತ್ತು. ಹಾಗಾಗಿ ಇವತ್ತಿನ ಈ ಒಂದು ಏನು ಕಾರ್ಯಕ್ರಮ ಇದೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಇದನ್ನು ನಮ್ಮ ಪೀಳಿಗೆಗಳಿಗೆ, ಯುವ ಪೀಳಿಗೆಗಳಿಗೆ ತೋರಿಸ್ಕೊಡುವಂಥ ಒಂದು ಶಕ್ತಿ ಇವರಲ್ಲಿದೆ. ಇವರೆಲ್ಲ ಸೇರಿ ಮಾಡಬೇಕಾದ ಭಾರ ಕೂಡ ಅವರೆಲ್ಲರ ಮೇಲೆ ಇದೆ. ಅದರೊಟ್ಟಿಗೆ ನಾನು ಇನ್ನೊಂದು ಕಲೆ ಮೆಚ್ಚಲೇಬೇಕು. ಸಾಧಾರಣ ಒಂದು 2 ವರ್ಷ 3 ವರ್ಷ ಹಿಂದೆ ನಾನು ನನ್ನ ಕಣ್ಣಾರೆ ನೋಡಿದ್ದೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಯಾವುದೋ ಒಂದು ವಿಷಯಕ್ಕೆ ನಾವೆಲ್ಲ ಹೋಗಿದ್ದಾಗ ಅಲ್ಲಿ ಅವರು ಈ ಬುಟ್ಟಿ ಮತ್ತು ಈ ತೆಂಗಿನ ಗರಿಯಲ್ಲಿ ಮಾಡಿರುವಂಥ ಒಂದು ಕಲೆ, ಅದು ಅಷ್ಟು ಸುಲಭ ಅಲ್ಲ. ಎಷ್ಟು ಜನರಿಗೆ ಇಲ್ಲಿ ಮಾಡ್ಲಿಕ್ಕೆ ಬರ್ತದೋ ಗೊತ್ತಿಲ್ಲ, ಬಟ್ ಅಂಥ ಒಂದು ಕಲೆ ಮಾಡಿದ್ದಾರೆ. ಮೇಡಮ್ ಎದ್ದು ನಿಲ್ಲಬೇಕು, ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ತಟ್ಟಬೇಕು. ಇಂಥ ಕಲೆ ಉಳಿಸಿಕೊಳ್ಳೋದು ನಮ್ಮ ಒಂದು ನಮ್ಮ ಮೇಲೆ ನಾವು ಉಳಿಸಿಕೊಳ್ಳಬೇಕಾದಂಥ ಒಂದು ವಿಚಾರ. ಸೊ ಹಾಗಾಗಿ ಮೇಡಮ್, ನೀವೇನಾದರೂ ಕ್ಲಾಸಸ್ ತೊಗೊಂಡ್ರೆ ನಾನು ಬರಲಿಕ್ಕೆ ಇಷ್ಟಪಡ್ತೀನಿ. ಸೊ
ಇದರೊಟ್ಟಿಗೆ ಇವತ್ತು ಎಷ್ಟೋ ಜನರಿಗೆ ನಮ್ಮ ಇನ್ನೂ ಯಂಗರ್ ಜನ್ರೇಷನ್ ಜೆನ್ಝಿ ಬಿಟ್ಟು ಇನ್ನೂ ಕೆಳಗಿನ ಜನ್ರೇಷನ್ಗಳಿದ್ದಾವೆ, ಜೆನ್ಝಿ, ಆಲ್ಫಾ ಫಾರ್ಮಿಂಗ್, ಬೇರೆ ಬೇರೆ ಈಗ ಹುಟ್ಟಿರೋರಿಗೆಲ್ಲ ಒಂದೊಂದು ಟರ್ಮ್ ಕೊಟ್ಟಾಗಿದೆ. ಈಗ ಸಾಧಾರಣ 2005 ಮೇಲೆ ಹುಟ್ಟಿದವರಿಗೆ ಎಷ್ಟೋ ಜನರಿಗೆ ಆಟಿಕಳಂಜ ನೋಡಿ ಗೊತ್ತಿರಲಿಕ್ಕಿಲ್ಲ. ಎಸ್ಪೆಷಲಿ ಈ ಮಂಗಳೂರು ಭಾಗದಲ್ಲಿ ಯಾರ್ಯಾರು ಸಿಟಿಯಲ್ಲೆಲ್ಲ ಇರ್ತಾರೆ ಅವ್ರಿಗೆ ಅದನ್ನು ನೋಡಿ ಗೊತ್ತಿರಲಿಕ್ಕಿಲ್ಲ. ಅಂಥದ್ರಲ್ಲಿ ಇವತ್ತು ನಮ್ಮೊಟ್ಟಿಗೆ ಆಟಿಕಳಂಜ ಇದ್ದರು, ಎಲ್ಲಿ ಕಾಣ್ತಾ ಇಲ್ಲ ಈಗ, ಅಲ್ಲಿ ಹಿಂದೆ ಇದ್ದಾರೆ. ಹಾಗೆ ಅದರ ಪ್ರಮುಖ ಪಾತ್ರ, ಈಗ ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಮನೆಗೆ ಸಹ ಆಟಿಕಳಂಜ ಬರ್ತಾಯಿತ್ತು, ನಾವು ನೋಡಿ ಖುಷಿ ಪಡ್ತಾ ಇದ್ದೆವು. ಸೊ ಅಂಥ ಇದರಲ್ಲಿ ಈ ಒಂದು ಮಂಗಳೂರು ಇದರಲ್ಲಿ ನೀವು ಆಟಿಕಳಂಜವನ್ನು ಕರೆದು ಎಲ್ಲ ತೋರಿಸಿ ನಮ್ಮ ಯುವ ಪೀಳಿಗೆ ನೋಡಿ ಅದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ರೆ ಭಾಳ ಒಳ್ಳೆಯದು. ಇನ್ನು ಜಾಸ್ತಿ ಹೇಳುವಂಥದ್ದೇನಿಲ್ಲ, ಯಾಕೆಂತ ಹೇಳಿದರೆ ನಾನು ಸಹ ಆ ಥರದಿಂದ ನಮ್ಮ UP ಶಿವಾನಂದ ಅವರ ಒಂದೆರಡು ಮಾತು ಕೇಳಲಿಕ್ಕೆ ಬಯಸಿದ್ದೇನೆ. ಆಟಿ ಬಗ್ಗೆ ಇನ್ನಷ್ಟು ಇದರಲ್ಲಿ ಅವರು ಹೇಳಲಿಕ್ಕಿದ್ದಾರೆ. ಸೊ ಹಾಗಾಗಿ ಇದೆಲ್ಲರ ಒಟ್ಟಿಗೆ ಒಂದೆರಡು ವಿಷಯ ಹೇಳಲೇಬೇಕಾಗ್ತದೆ. ಈಗ ಹೊಸ ಪದಾಧಿಕಾರಿಗಳು ಬಂದಿದ್ದಾರೆ ಮಂಗಳೂರು ಸಂಘದಲ್ಲಿ. ನಾನು ಸಾಧಾರಣ 2019ರಿಂದ ಮಂಗಳೂರು ಸಂಘದೊಟ್ಟಿಗೆ ಆಗಾಗ ಬಂದು ಹೋಗುವ ಒಂದು ಒಡನಾಟ ಇಟ್ಕೊಂಡಿದ್ದೇನೆ. ಒಂದೆರಡು ಸಭೆಗಳಿಗೆ ಸಹ ಬೇರೆ ಬೇರೆ ವಿಷಯದಲ್ಲಿ ನಾನು ಭಾಗವಹಿಸಿದ್ದೆ. ಅದರೊಟ್ಟಿಗೆ ನಿರಂತರವಾಗಿ ಈಗ ಕಳೆದ 3-4 ವರ್ಷದಿಂದ ನಡೆಸ್ತಾ ಇರುವ VPLಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟು ನಾನು ಅವರ ತಂಡದೊಟ್ಟಿಗಿದ್ದೆ. ಸೊ ಇದೆಲ್ಲ ಮಾಡಬೇಕಾದ್ರೆ ಈಗ ಹೊಸ ಪದಾಧಿಕಾರಿಗಳು ಬಂದಿದ್ದಾರೆ, ಭಾಳಷ್ಟು ಆಲೋಚನೆ ಮತ್ತು ಮುಂದಾಲೋಚನೆ ಇಟ್ಕೊಂಡಿದ್ದಾರೆ. ಅವರ ಒಂದು ಕನಸು ಅಂತ ಹೇಳಿದರೆ ಗೌಡ ಸಂಘಕ್ಕೆ ಒಂದು ಸಭಾಭವನ ಆಗಬೇಕು ಅಂತ ಹೇಳುವಂಥದ್ದು. ಸೊ ಹಾಗಾಗಿ ನಾವು ನಿಮ್ಮೊಟ್ಟಿಗಿದ್ದೇವೆ, ನೀವೆಲ್ಲರೂ ಅವರೊಟ್ಟಿಗೆ ಕೈ ಜೋಡಿಸಿ ಈ ಒಂದು ಸಭಾಭವನ ಏನಿದೆ ಅದು ಅತ್ಯಂತ ಬೇಗ ಈಗಿನ ಏನು ಒಂದು ಪದಾಧಿಕಾರಿಗಳು ಇದ್ದಾರೆ ಅವರ ಕೈಯಲ್ಲೇ ಇದಾಗಬೇಕು ಅಂತ ನನ್ನ ಆಸೆ. ಸೊ ಖಂಡಿತ ನೀವೆಲ್ಲ ಸೇರಿದರೆ ಮಾಡ್ಬೋದು. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನನ್ನಲ್ಲಿ ಪುಷ್ಪಾರ್ಚನೆ ಮಾಡಬೇಕಾದ್ರೆ ನನಗೆ ಒಂದು ಮಾತು ಹೇಳಿದರು, ಆ ಕೆದಂಬಾಡಿ ರಾಮೇಗೌಡರ ಪ್ರತಿಮೆ ಏನಿದೆ ಅಲ್ಲಿ, ಅದು ಸಾಧಾರಣ ನಾವು ಕೆದಂಬಾಡಿ ರಾಮೇಗೌಡರ ಒಂದು ಪುತ್ಥಳಿ ನಿರ್ಮಾಣ ಮಾಡುವಾಗಿಂದ ಅದು ನಮ್ಮೊಟ್ಟಿಗೆ ಓಡಾಡಿದೆ. ಎಷ್ಟೋ ಲಕ್ಷಾಂತರ ಜನರು ಅದಕ್ಕೆ ಪುಷ್ಪಾರ್ಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಸಹ ಒಂದು ಭಾಳಷ್ಟು ಪ್ರಾಮುಖ್ಯತೆ ವಿಷಯ. ಸೊ ಇದೆಲ್ಲ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ನಾನು ಈ ಆಷಾಢ ತಿಂಗಳ ಶುಭಾಶಯಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.